ಎಲ್ಲಿ ನೋಡಿದ್ರು ಈಗ ಅವನೇ ಕಾಣ್ತಾನೆ ನನಗೆ. ಬೇರೆ ಅಂದ್ರೆ ನನಗೆ ಅವ ಇಲ್ಲದೆ ಈಗ ಹೇಗೆ ಅಂತಾನೆ ಐಡಿಯಾ ಇಲ್ಲ, ಇಮ್ಯಾಜಿನೇಷನ್ ಇರ್ಲಿಲ್ಲ ನನಗೆ. ಎಲ್ಲವೂ ಅವನೇ ಆಗಿದ್ದ. ಆ, ಆಗ್ತಿಲ್ಲ ಅಂತ ಹೇಳಲಿಕ್ಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ನನಗೆ. ಎಲ್ಲ ಕಡೆ ಹೇಗಾದ್ರೂ ಅವು ಇಷ್ಟು ಬೇಗ ಬಿಟ್ಟು ಹೋಗ್ತಾನೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಎಲ್ಲ ಕಡೆ ಹೇಗಾದ್ರೂ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತದೆ. ನಿನ್ನೆ ಸಹ ನಾನು ಇಲ್ಲಿವರೆಗೆ ಬಂದು ಕಾಣ್ತಾನ, ಹೇಗಾದ್ರೂ ಕಾಣ್ಬೋದು ಈಗ, ಹಾಗೆ ಕಂಡ್ರು ಆಗ್ಬೋದು, ಮಾತಾಡ್ಬೋದು ಅನಿಸ್ತದೆ. ಅಷ್ಟು ಮಿಸ್ ನಂಗೆ ಅವ ಬೇಕು ಅಷ್ಟೇ ಅಂತ. ನನಗೆ ಎಲ್ಲವೂ ಅವನೇ ಇಲ್ಲಿ. ಅಂದ್ರೆ ನಾವು ಸಣ್ಣದಿರುವಾಗಿಂದ ಅವ ಹುಟ್ಟಿದ ನಂತರನೇ ನಾನು, ಅಂದ್ರೆ ಇಲ್ಲಿ ನಾನು ಮೊದ್ಲು ನಾನು ಒಬ್ನೇ ಮಗ. ಸೊ ನಾನು ಅವ ಸಣ್ಣದರಿಗಿಂತ ಕಾಯುದು, ಒಮ್ಮೆ ಅವನಿಗೆ 5 ವರ್ಷ ಆಗಲಿ ನಾವು ಆಡ್ಬೋದು ಇಲ್ಲಿ ಅಂತ. ಅಂದ್ರೆ ಇಲ್ಲಿ ನಮ್ಗೆ ಸುತ್ತಮುತ್ತ ಅಂತದ್ದು ಫ್ರೆಂಡ್ ಸರ್ಕಲ್ ಸೇರಿ ಆಡುದು ಆತರ ಏನಿಲ್ಲ. ನಾವು ಸೊ ಸಣ್ಣದಿರುವಾಗಲೇ ಹಾಗೇನೆ ನಾನು ಮತ್ತೆ ಅವ ಆಟ ಆಡಿಕೊಂಡೇ ಬೆಳೆದದ್ದು. ಇಲ್ಲಿ ಶಾಲೆಗೆ ಹೋಗುದು, ಸಂಜೆ ಬರುದು, ಏನಾದ್ರು ಆಡುದು, ಓದುದು ಬರೆದಿದ್ರು ಅವ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದ ಎಲ್ಲದಕ್ಕೂ. ನನಗೆ ಪ್ರತಿ ಕೆಲಸಕ್ಕೂ ನಾವು ಕ್ರಾಫ್ಟ್ ಒಟ್ಟಿಗೆ ನಾವು ಮಾಡಿದ್ವಿ ಅಂತ ಮಾಡಿ, ಪ್ರತಿ ಕೆಲಸ ಕೂಡ ಅವನ ಹತ್ರ ಅವನ ಹತ್ರ ಆ ತರನೇ ಇದ್ವಿ. ಖಂಡಿತ ಅವ ಅಲ್ಲಿ ಅವನಾಗಿ ಓದೋದಲ್ವೇ ಅಲ್ಲ, ಅದು ಹೋಗ್ಲಿಕ್ಕೆ ಜಾರಿ ಬೀಳ್ಲಿ ಕೂಡ ಚಾನ್ಸೇ ಇಲ್ಲ. ಅವ ಹೋಗೋದ ಇದುವರೆಗೆ ನಾವು ಇಲ್ಲಿ ಬಂದು 13 ವರ್ಷ ಆಯ್ತು, ನಾವು ಇದುವರೆಗೆ ಕೂಡ ಹತೋಟ ಇದ್ದದೇ ಇಲ್ಲ. ನಾವು ನಮ್ಮ ದಾರಿ ಆಯ್ತು, ನಾವು ಆಯ್ತು ಅಂತ ಹೋಗಿ ಬಂದದಷ್ಟೇ. ರಕ್ತ ಖಂಡಿತ ನಮ್ಗೆ, ನಾವೆಲ್ಲ ಹುಡುಕಿದ್ವಿ. ಸೊ ಅಲ್ಲಿಂದ ಆ ದಾರಿಗೆ ರಕ್ತ ಹೋಗುದು ಎಂತ ಚಾನ್ಸ್ ಇಲ್ಲ ಅಂತ ಅನಿಸ್ತು ನಂಗೆ. ಇದು ಯಾರೋ ಮಾಡಿದಂತಾನೆ ಅನಿಸ್ತದೆ, ಅವ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಗೊಡ್ಡೆಯಲ್ಲೆಲ್ಲ ಹುಡುಕಿ ಅನ್ನ ಅಲ್ಲಿ ಒಂದು ಆ ಶೇಪ್ ಇದು ಉಂಟು, ಅದ್ರಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದ. ನಾವು ತುಂಬಾ ಮಾಡಿದ್ದೇವೆ, ಇದು ಮಾತ್ರ ಅಲ್ಲ ತುಂಬಾ ಕ್ರಾಫ್ಟ್ ಮಾಡಿದ್ದೇವೆ ವುಡ್ ಇದೆಲ್ಲ. ಮಾಡಿದ ಡಿಸೈನ್ಗಳು ಇಷ್ಟು ಒಳ್ಳೆ ಟ್ಯಾಲೆಂಟ್ ಹುಡುಗನನ್ನು ಕೊಂದೇ ಬಿಟ್ರಲ್ಲ ಸರ್. ಅವನು ಮಾಡಿದ ಪ್ರಾಜೆಕ್ಟ್ ಇದು ನೋಡಿ ಸರ್. ಅವನ ಬೆಡ್ಶೀಟ್ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡೆ ಇವನು ಮಲಗ್ತಾನೆ ಈಗ. ಇವನು ಇಬ್ರು ಕೂಡ ಒಂದೇ ಹಾಸಿಗೆಯಲ್ಲಿ ಮಲಗ್ತಾ ಇದ್ದದ್ದು. ಮೊನ್ನೆಯಿಂದ ಆ ತರ ಮಾಡ್ತಾ ಇದ್ದಾನೆ. ಜನವರಿ 14 ಮಕರ ಸಂಕ್ರಾಂತಿಯ ದಿನ ಓಡಿಲ್ನಾಳ ಗ್ರಾಮದ ಸಂಭೋಳ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ದುರಂತ. ಸುಮಂತ್ ಅವರ ನಿಗೂಢ ಸಾವು, ಅನುಮಾನಾಸ್ಪದ ಸಾವು, ಹಲವಾರು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ನಾವೀಗ ಅವರ ಮನೆಯಲ್ಲಿದ್ದೇವೆ. 4 ತಂಡಗಳನ್ನು ರಚಿಸಿ ಆ ತನಿಖೆ ಕೂಡ ಆರಂಭಗೊಂಡಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ಇದು ಕೊಲೆಯೋ ಅಥವಾ ಇದರ ಹಿಂದೆ ಏನಿದೆ ಅನ್ನುವಂತಹದನ್ನು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಬಿರುಸಿನ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಮನೆಗೆ ರಾಜಕಾರಣಿಗಳು, ಸಂಸದರು ಬಂದಿದ್ದರು, ರಕ್ಷಿ ಶಿವರಾಮ್ ಅವರು ಕೂಡ ಬಂದಿದ್ದರು, ಮತ್ತು ಮಹಿಳಾ ಆಯೋಗದವರು ಅಂತ ಹೇಳ್ಕೊಂಡು ಕೂಡ ಇಲ್ಲಿಗೆ ಬಂದವರಿದ್ದಾರೆ. ತುಂಬ ಜನ ಬಂದು ಇವರನ್ನ ಮಾತಾಡಿಸಿ ಇವರಿಗೆ ಸಾಂತ್ವನವನ್ನು ಹೇಳಿ, ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಬಂದು ಇಲ್ಲಿ ಸಾಂತ್ವನವನ್ನು ಹೇಳಿ ಹೋಗಿದ್ದಾರೆ. ನಾವು ಮೊನ್ನೆಯಿಂದ ಇವರನ್ನೊಬ್ಬರನ್ನ ಮಾತಾಡಿಸಿರ್ಲಿಲ್ಲ, ಅವರ ಸಹೋದರ. ಯಾಕಂತಂದ್ರೆ ಬಹಳಷ್ಟು ದುಃಖದಲ್ಲಿದ್ದರು. ಆ ದುಃಖದಲ್ಲಿ ಅವರನ್ನು ಮಾತನಾಡಿಸೋದು ಬೇಡ. ಬಹಳಷ್ಟು ನಾವು ಆರಂಭದ ದಿನಗಳಲ್ಲಿ ಅವರ ತಂದೆಯನ್ನ ಮಾತಾಡಿಸಿದ್ವಿ. ಯಾಕೆ ಅಂತಂದ್ರೆ ಸ್ವಲ್ಪ ಧೈರ್ಯವಂತರಾಗಿ ಕಂಡ್ರು ಮತ್ತು ಅವ್ರ ಹತ್ರ ಮಾತಾಡಿಸ್ಬೋದಾ ಅಂತ ಪರ್ಮಿಷನ್ ಅನ್ನ ತೆಗೆದುಕೊಂಡು ಮಾತನಾಡಿದ್ವಿ. ಅದಾದ ನಂತರ ನಮ್ಮವರು ಅವರ ತಾಯಿಯನ್ನ ಮಾತಾಡಿಸಿದ್ರು. ಅವತ್ತು ಕೂಡ ಅನುಮತಿಯನ್ನ ಕೇಳ್ಕೊಂಡು ಮಾತಾಡಿದ್ವಿ. ಇವತ್ತು ಕೂಡ ಸುದರ್ಶನ್ ಹತ್ರ ಅನುಮತಿಯನ್ನ ಕೇಳ್ಕೊಂಡು ಮಾತಾಡ್ತಾ ಇದ್ದೇವೆ. ಮಾತಾಡ್ಬೋದು. ಈಗ ತಮ್ಮ ಸಹೋದರ ಸುಮಂತ್ ಹೇಗಿದ್ರು ಮತ್ತು ಇವತ್ತು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ನೀವು ನಿಟ್ಟೆಯಲ್ಲಿ ಓದ್ತಾ ಇರೋದು, ನೀವೇನು ಡೈಲಿ ಅಪ್ ಆ್ಯಂಡ್ ಡೌನ್, ಅಥವಾ ನೀವು ಒಂದು ಮಾತ್ರ ನನ್ನ ಹತ್ರ ಆಫ್ ದ ರೆಕಾರ್ಡಿಗೆ ಹೇಳಿದ್ರಿ, ನನಗೆಲ್ಲವೂ ಅವನೇ ಆಗಿದ್ದ, ನನಗೆ ಇಲ್ಲಿ ಫ್ರೆಂಡ್ಸ್ ಇರಲಿಲ್ಲ ಅಂತ. ಹೌದಾ? ಹೌದು, ನನಗೆ ಎಲ್ಲವೂ ಅವನೇ ಇಲ್ಲಿ. ಅಂದ್ರೆ ನಾವು ಸಣ್ಣದಿರುವಾಗಿಂದ ಅವ ಹುಟ್ಟಿದ ನಂತರನೇ ನಾನು, ಅಂದ್ರೆ ಇಲ್ಲಿ ಮೊದ್ಲು ನಾನು ಒಬ್ನೇ ಮಗ. ಸೊ ನಾನು ಅವ ಸಣ್ಣದರಿಗಿಂತ ಕಾಯುದು, ಒಮ್ಮೆ ಅವನಿಗೆ 5 ವರ್ಷ ಆಗಲಿ ನಾವು ಆಡ್ಬೋದು ಇಲ್ಲಿ ಅಂತ. ಅಂದ್ರೆ ಇಲ್ಲಿ ನಮ್ಗೆ ಸುತ್ತಮುತ್ತ ಅಂತದ್ದು ಫ್ರೆಂಡ್ ಸರ್ಕಲ್ ಸೇರಿ ಆಡುದು ಆತರ ಏನಿಲ್ಲ. ನಾವು ಇದ್ವಿ. ಸೊ ಸಣ್ಣದಿರುವಾಗಲೇ ಹಾಗೇನೆ ನಾನು ಮತ್ತೆ ಅವ ಆಟ ಆಡಿಕೊಂಡೇ ಬೆಳೆದದ್ದು. ಇಲ್ಲಿ ಶಾಲೆಗೆ ಹೋಗುದು, ಸಂಜೆ ಬರುದು, ಏನಾದ್ರು ಆಡುದು, ಓದುದು ಬರೆದಿದ್ರು ಅವ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದ ಎಲ್ಲದಕ್ಕೂ.
ನನಗೆ ಪ್ರತಿ ಕೆಲಸಕ್ಕೂ ನಾವೆಲ್ಲ ಕ್ರಾಫ್ಟ್ ಒಟ್ಟಿಗೆ ನಾವು ಮಾಡಿದ್ದು ಎಂತ ಮಾಡಿದ್ರು ಪ್ರತಿ ಕೆಲಸ ಕೂಡ ಅವನ ಹತ್ರ ನಾನು ಕೇಳುದು, ಅವನು ನನ್ನ ಹತ್ರ ಸಜೆಸ್ಟ್ ಮಾಡೋದು. ಆ ಥರನೇ ಇದ್ವಿ. ಎಲ್ಲಿ ನೋಡಿದ್ರು ಈಗ ಅವನೇ ಕಾಣ್ತಾನೆ ನನಗೆ ಬೇರೆ ಅಂದ್ರೆ ನನಗೆ ಅವ ಇಲ್ಲದೆ ಈಗ ಹೇಗೆ ಅಂತಾನೆ ಐಡಿಯಾ ಇಲ್ಲ, ಇಮ್ಯಾಜಿನೇಷನ್ ಇರಲಿಲ್ಲ ನನಗೆ. ಎಲ್ಲವೂ ಅವನೇ ಆಗಿದ್ದ. ಆ, ಆಗ್ತಿಲ್ಲ ನನಗೆ ತಡೀಲಿಕ್ಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೇನೆ ಆಗ್ತಿಲ್ಲ ನನಗೆ. ಎಲ್ಲ ಕಡೆ ಹೇಗಾದರೂ ಅವ ಇಷ್ಟು ಬೇಗ ಬಿಟ್ಟು ಹೋಗ್ತಾನೆ ಅಂತ ಕೂಡ ಗೊತ್ತಿರಲಿಲ್ಲ. ಎಲ್ಲ ಕಡೆ ಹೇಗಾದರೂ ಅವನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತದೆ. ನಿನ್ನೆ ಸಹ ನಾನು ಇಲ್ಲಿ ಹೊರಗೆ ಬಂದು ಕಾಣ್ತಾನ, ಹೇಗಾದ್ರೂ ಕಾಣ್ಬೋದಾ ಈಗ, ಹಾಗೆ ಕಂಡ್ರು ಆಗ್ಬೋದು, ಮಾತಾಡುವ ಅಂತ ಅನಿಸ್ತದೆ. ಅಷ್ಟು ಮಿಸ್ ನಂಗೆ ಅವ ಬೇಕು ಅಷ್ಟೇ ಅಂತ. ಬಹಳಷ್ಟು ಎಲ್ಲಿ ಕಂಡ್ರು ನಿಮಗೆ ಅವರೇ ಕಾಣ್ತಾರೆ ಅನ್ನುವಂಥದ್ದು ಹೇಳಿದ್ರಿ. ಅವತ್ತು ಏನಾಗಿರಬಹುದು ಅಂದ್ರೆ ಅವರು ದನ ಪೂಜೆಗೆ ಹೋಗುವಂಥದ್ದು ಮಾಮೂಲಿ ಅಲ್ವಾ? ದನ ಪೂಜೆಗೆ ಅದಕ್ಕಿಂತ ಮುಂಚೆ ಒಂದು 3-4 ಸಲ ಹೋಗಿದ್ದ. ಅವತ್ತು ಕೂಡ ಅವ ನಮ್ಗೆ ಸಹ ಇಲ್ಲಿ ಇದುವರೆಗೆ ಆ ಥರದ್ದೇನು ಆಗ್ಲಿಲ್ಲ. ನಮ್ಗೆ ಸಹ ಧೈರ್ಯ ಅವನಿಗೆ ಸಹ. ಅವ ಕೂಡ ಆ ಥರ ಹೆದರು ಏನಲ್ಲ. 4 ಗಂಟೆಗೆ ಒಬ್ಬನೇ ಹೋಗ್ಬೇಕಾದ್ರೆ ಅವನು ಕೂಡ ಅಷ್ಟು ಧೈರ್ಯ ಹೋಗಿ ಬರ್ತಿದ್ದ. ನಾವು ಎಕ್ಸ್ಪೆಕ್ಟ್ ಕೂಡ ಎಂತ ಮಾಡಿರ್ಲಿಲ್ಲ. ಹೋಗಿ ಬರ್ತಾನೆ ಅಂತಾನೆ ಇದ್ವಿ ನಾವು. ಹಾಗೆ ನಾವು ಟೆನ್ಷನ್ ಇಲ್ಲದಿರ್ಲಿ ಮಲಗಿದ್ದದ್ದು. ಬಟ್ ಅವ ಹೋಗ್ಲಿಲ್ಲ, ಅಲ್ಲಿ ತನಕ ತಲುಪಲಿಲ್ಲ ಅಂತ ಹೇಳಿದಾಗ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನಾವೆಲ್ಲ ಹುಡುಕಿದ್ವಿ, ಎಲ್ಲ ಕಡೆ ಹುಡುಕಿದ್ವಿ. ನಾನು ಸಹ ಓಡಿದ್ವಿ, ಎಲ್ಲ ಕಡೆ ಹುಡುಕಿದ್ವಿ. ಬಟ್ ಅಲ್ಲಿ ರಕ್ತ ಕಂಡಾಗಲೂ ನಾನು ಒಪ್ಕೊಳ್ಲಿಲ್ಲ. ಅವ ಅದಲ್ಲ, ಅದೊಂದಲ್ಲ, ರಕ್ತವೇ ಅಲ್ಲ ಅಂತ ಹೇಳಿದೆ ನಾನು. ಚಾನ್ಸೇ ಇಲ್ಲ, ಅವ ಎಲ್ಲಾದ್ರೂ ಇರ್ತಾನೆ, ಈ ಸುತ್ತಮುತ್ತಲಿ ಇರ್ತಾನೆ ಅಂತ ನಾವೆಲ್ಲ ಹುಡುಕಿದ್ವಿ. ಲಾಸ್ಟ್ ಮೂಮೆಂಟ್ ಅವ ಸಿಗುವವರೆಗೂ ಕೂಡ ನಾನು ಹೇಳಿದ್ದು ಸುಮ್ಮನೆ ಮಾಡುದು ಇವರು, ಸುಮ್ಮನೆ ನಮ್ಮ ಸಂಶಯ ಕ್ಲಿಯರ್ ಮಾಡ್ಲಿಕ್ಕೆ ಮಾಡುದು. ಅದು ಅವನಲ್ಲಿಲ್ಲ, ಬದುಕಿದ್ದಾನೆ ಅಂತ ನೆನ್ಕೊಂಡಿದ್ದೆ. ಬಟ್ ಅದೇ ನನಗೆ ಸಹ ಖಂಡಿತ ಅವ ಅಲ್ಲಿ ಅವನಾಗಿ ಹೋದದಲ್ವೇ ಅಲ್ಲ, ಅದು ಹೋಗ್ಲಿಕ್ಕೆ ಜಾರಿ ಬೀಳ್ಲಿಕ್ಕೆ ಕೂಡ ಚಾನ್ಸೇ ಇಲ್ಲ. ಅವ ಹೋಗೋದ ಇದುವರೆಗೆ ನಾವು ಇಲ್ಲಿ ಬಂದು 13 ವರ್ಷ ಆಯ್ತು. ನಾವು ಇದುವರೆಗೆ ಕೂಡ ಆ ತೋಟಕ್ಕೆ ಇದ್ದದೇ ಇಲ್ಲ. ನಾವು ನಮ್ಮ ದಾರಿ ಆಯ್ತು, ನಾವು ಆಯ್ತು ಅಂತ ಹೋಗಿ ಬಂದದಷ್ಟೇ. ಆ ರಕ್ತ ಅಲ್ಲಿಂದ ಅಲ್ಲಿ ರಕ್ತ ಕಂಡಿತ್ತು ನಮ್ಗೆ, ನಾವೆಲ್ಲ ಹುಡುಕಿದ್ವಿ. ಸೊ ಅಲ್ಲಿಂದ ಆ ದಾರಿಗೆ ರಕ್ತ ಹೋಗುದು ಎಂತ ಚಾನ್ಸ್ ಇಲ್ಲ ಅಂತ ಅನಿಸ್ತು ನಂಗೆ. ಇದು ಯಾರೋ ಮಾಡಿದಂತಾನೆ ಅನಿಸ್ತದೆ. ಅವ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಯಾರಾದ್ರೂ ಮಾಡಿದ್ದಾರೆ ಅಂತಾನೆ ನಿಮ್ಮದು? ನನಗೆ ಹಾಗೆ ಅನಿಸ್ತದೆ, ಯಾರಾದ್ರೂ ಮಾಡಿದ್ದಾರೆ. ಏನಕ್ಕೆ ಮಾಡಿರ್ಬೋದು ಸರ್ ಇಷ್ಟು ಚಿಕ್ಕ ಬಾಲಕನಿಗೆ? ಅದೇ ಸರ್, ನನಗೆ ಸಹ ಅರ್ಥ ಆಗ್ತಿಲ್ಲ ಯಾಕೆ ಮಾಡಿದ್ದಾರೆ. ಅವ ಯಾರಿಗೂ ಎಂತ ಸ್ವಲ್ಪ ಒಂದು ಜೀವ ಇಲ್ಲದ ವಸ್ತು ಕೂಡ ಅವನಿಗೆ ನೋವು ಮಾಡುವವನಲ್ಲ ಅಂತವ ಅವ. ನನ್ನ ಹತ್ರ ಎಷ್ಟು ಕ್ಲೋಸ್ ಇರುವಾಗ ಯಾರಿಗೂ ಅವನು ಬೇಜಾರು ಮಾಡಿದಂತ ಇಲ್ಲ. ಎಲ್ಲರ ನಗಿಸ್ತಾ ಮಾತಾಡ್ತಿದ್ದ. ನಾನೆಲ್ಲಾದ್ರೂ ಸಿಟ್ಟು ಮಾಡ್ಕೊಂಡ್ರೆ ಏನಾದ್ರೂ ಕಾಮಿಡಿ ಮಾಡಿ ನನ್ನ ಹತ್ರ ಸಹ ನಗಾಡಿಸ್ತಿದ್ದ. ನನಗೆ ಸಿಟ್ಟು ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅವನ ಮೇಲೆ, ಅಷ್ಟು ಕ್ಲೋಸ್ ಇದ್ವಿ. ಅವ ಅಂತವರಲ್ಲ, ಅವ ಫ್ರೆಂಡ್ಸ್ನವರಾಗ್ಲಿ ಅವನ ಇರುವಾಗೆಲ್ಲ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿದ್ದ ಎಲ್ಲ ಕಡೆ. ಯಾರಿಗೂ ಬೇಜಾರು ಮಾಡಿದವರು ಅವನು ಯಾರ ಮೇಲೂ ದ್ವೇಷ ಇಟ್ಕೊಂಡು ಇರ್ಲಿಕ್ಕಿಲ್ಲ. ಅವನ ಮೇಲೆ ಕೂಡ ಯಾರಿಗೂ ದ್ವೇಷ ಇಟ್ಕೊಳ್ಳುವ ಅಂತ ಮನುಷ್ಯನೇ ಅಲ್ಲ ಅವ. ಗೊತ್ತಿಲ್ಲ ಯಾರು ಯಾಕೆ ಮಾಡಿದ್ದಾರೆ ಅಂತ. ಬಟ್ ಈಗ 4 ದಿನ ಆಯ್ತು, ಏನು ಕೂಡ ಕ್ಲೂ ಸಿಗ್ತಾ ಇಲ್ಲ. ಅಂದ್ರೆ ಬರೀ ಟಫ್ ಸಿಚುವೇಶನ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಹೌದು, ನಡೀತಾ ಇದೆ. ನಂಬಿಕೆ ಇದೆ ನನ್ನ ತಮ್ಮನ ಕೊಲೆಗೆ, ಸಾವಿಗೆ ನ್ಯಾಯ ಸಿಗ್ತದೆ ಅಂತ. ಪೊಲೀಸ್ನವರ ಮೇಲೆ ಕೂಡ ಆಗ್ಲಿ, ಎಲ್ಲರ ಮೇಲೆ ನಂಬಿಕೆ ಇಡ್ತೇನೆ. ಹೇಗಾದ್ರೂ ನ್ಯಾಯ ಸಿಗುವ ಹಾಗೆ ಆಗ್ಲಿ ಅಷ್ಟೇ ಕೇಳುದು ನಾನೀಗ. ನಾವು ಆರಂಭದಲ್ಲಿ ಬಂದ ಕೂಡಲೇ ನೀವೊಂದು ಚೇರ್ ತೋರಿಸಿದ್ರಿ, ಇದು ಏನದು ಚೇರ್ ವಿಶೇಷತೆ? ಶೇರ್ ಅಂದ್ರೆ ಅದು ಒಂದೇ ವುಡ್ಡಿಂದ ಮಾಡಿದ್ದು, ನಾನು ಮತ್ತೆ ಅವ ಸೇರಿ ಮಾಡಿದ್ದು. ಅದನ್ನ ಡಿಸೈನ್ ಮಾಡ್ಲಿಕ್ಕೆಲ್ಲ ಅವನೇ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದು. ನನ್ನದು ಪ್ರತಿ ಕ್ರಾಫ್ಟ್ ಆಗ್ಲಿ ಎಂತ ಮಾಡಿದ್ರು ನಾವಿಬ್ರು ಒಟ್ಟಿಗೆ ಮಾಡ್ತಿದ್ದದ್ದು. ನಾನು ಹೇಳಿದ್ರೆ ಆಯ್ತು ತಮ್ಮ ಹೀಗೆ ಹೀಗೆ ಆಗ್ಬೇಕು, ಒಂದು ರೆಡಿ ಮಾಡಿ, ಎಷ್ಟು ರೆಡಿ ಮಾಡಿ, ನಾ ಬರ್ತೇನೆ ಈಗ ಅಂತ ಹೇಳಿದ್ರೆ ಆಯ್ತು ಎಲ್ಲ ರೆಡಿ ಮಾಡಿ ಇಡ್ತಿದ್ದ, ಮಾಡುವ ಅಂತ ಕರಿತಿದ್ದ ನಾನು. ಆ ತರ ಇದ್ದ. ನಾನೊಂದು ಹೇಳಿದೆ, ಈ ಶೇಪ್ ಇದೊಂದು ವುಡ್ ಬೇಕು, ಸಿಗ್ತದ ಅಂತ. ಅವ ಹೋಗಿ ಮೇಲೆಲ್ಲ ಗೊಡ್ಡೆಯಲ್ಲೆಲ್ಲ ಹುಡುಕಿ ಅಲ್ಲಿ ಒಂದು ಆ ಶೇಪ್ ಇದು ಉಂಟು, ಅದ್ರಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದ. ನಾವು ತುಂಬಾ ಮಾಡಿದ್ದೇವೆ, ಇದು ಮಾತ್ರ ಅಲ್ಲ ತುಂಬಾ ಕ್ರಾಫ್ಟ್ ಮಾಡಿದ್ದೇವೆ. ವುಡ್ ಇದೆಲ್ಲ ಎಲ್ಲ ಒಳಗೆ ಉಂಟು. ಅದೆಲ್ಲ ಅದನ್ನು ಆ ಡಿಸೈನ್ ಎಲ್ಲ ಅವನೇ ಕೆತ್ತಿದ್ದು. ನಾನು ಡಿಸೈನ್ ಮಾಡಿ ಕೊಟ್ಟದ ಮೇಲೆ ಅವನ ಕೆತ್ತಲಿಕ್ಕೆ ಹೇಳಿದ್ದು, ಅವ ಕೆತ್ತಿದ್ದು ಎಲ್ಲ.
ಇವನೇ ನನ್ನ ತೀರೋದ ಮಗ ಸುಮಂತ್ ಅಂತ. ಅವ್ರು ಮಾಡಿದ ರಿಪೋರ್ಟ್ ಬುಕ್ ನಾಳ್ದು ಮೊನ್ನೆ ವಿವೇಕಾನಂದಕ್ಕೆ ಹೋಗಿ ಅವನು ಅಲ್ಲಿ ಸೆಲೆಕ್ಟ್ ಆದ. ಇದು ಪುನಃ ಹೈದರಾಬಾದಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಅವನು. ಹೌದು. ನಾಳ್ದು ಫೆಬ್ರವರಿ 5 ತಾರೀಕಿಗೆ ಹೋಗ್ಲಿಕ್ಕೆ ಇದ್ದದ್ದು. ವಿಮಾನ ಎಲ್ಲ ಬುಕ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಹಾಗೆ ಇದು ರೆಡಿಯಾಗಿ ಆಗುವಾಗ ಅವನು ಮೊನ್ನೆ ದೇವಸ್ಥಾನಕ್ಕೆ ಹೋದವ ಪುನಃ ಬರಲೇ ಇಲ್ಲ. ಅವನು ಮಾಡಿದ ಡಿಸೈನ್ಗಳು ನೋಡಿ, ಇಷ್ಟು ಒಳ್ಳೆ ಟ್ಯಾಲೆಂಟ್ ಹುಡುಗನನ್ನು ಕೊಂದೇ ಬಿಟ್ರಲ್ಲ ಸರ್ ನಮ್ಮ. ಅವನು ಮಾಡಿದ ಪ್ರಾಜೆಕ್ಟ್ ಇದು ನೋಡಿ ಸರ್. ತಗೊಳ್ಳಿ ನೋಡಿ. ನೀರಿನಲ್ಲಿದ್ದ ಕಸ ತೆಗೆಯುವ ವಿಷಯ. ಹೌದು. ಹೌದು. ನೀರಿನ ಅದು 24x7 ರಿವರ್ ಕ್ಲೀನಿಂಗ್ ಸಿಸ್ಟಮ್ ಅಂತ. ಅದು ಕಲೆಕ್ಟ್ ಅಲ್ಲಿ ಫ್ಯಾನ್ ಅಲ್ಲಿ ತಿರುಗಿ ಕಸ ಒಂದು ಕಡೆ ಕಲೆಕ್ಟ್ ಆಗ್ತದೆ. ಆ ಫ್ಯಾನ್ ತಿರುಗುವಾಗ ಅದರಿಂದ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡ್ಲಿಕ್ಕೆ ಆಗ್ತದೆ. ಆ ತರದ್ದು ಇದು ಮಾಡಿದ್ದು ಪ್ರಾಜೆಕ್ಟ್ ಮಾಡಿದ್ದು. ಯಕ್ಷಗಾನದಲ್ಲಿ ಸಹ ಕೂಡ ಪದ ಹೇಳುವುದ್ರಲ್ಲಿ ಸಹ ಭಾರಿ ಇಂಟ್ರೆಸ್ಟ್ ಇತ್ತು ಭಾಗವತಿಗಳಿಗೆ. ಅವನೊಂದು interest ಕೋಲನ್ನೆಲ್ಲ ಮಾಡಿಟ್ಟಿದ್ದ. ಇದು ಎಲ್ಲಿ ಸಿಕ್ಕಿದ ಅಲ್ಲಿ ಬಿಟ್ಟುಕೊಂಡು ಪದ ಹೇಳ್ತಾ ಇದ್ದ. ಆ ಕೋಲು ಕೂಡ ಅಲ್ಲೇ ಉಂಟು. ಹೇಳಿ. ಅದೇ ಎಲ್ಲ ಹಾಡುದ್ರಲ್ಲಿ ಆಗಲಿ ಡೈಲಿ ಅವ ಸ್ನಾನಕ್ಕೆ ಹೋಗಿ ಆದ್ಮೇಲೆ ನಮ್ಗೆ ಅವ ಸ್ನಾನ ಮಾಡಿ ಬರೋ ತನಕ ಕೂಡ ಗೊತ್ತಾಗ್ತದೆ. ಅವ ಅಲ್ಲಿ ಹಾಡ್ತಾನೆ ಸ್ನಾನ ಮಾಡಿ. ಅಂದ್ರೆ ಒಳ್ಳೆ ಆಡ್ತಿದ್ದ. ಅವನು ಮುಂದೆ ಕಲಿಸ್ಬೋದಿತ್ತು ನಮ್ಗೆ. ಇಷ್ಟರವರೆಗೆ ಕಲಿಸ್ಲಿಕ್ಕೆ ಆಗ್ಲಿಲ್ಲ. ಮುಂದೆ ಕಲಿಸುವ ಅದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ಚೆಂಡೆ ಮತ್ತೆ ಇದೆಲ್ಲ ಭಾಗವತಿ ಹಾಡುದ್ರಲ್ಲೆಲ್ಲ. ಬಟ್ ಇನ್ನು ಹಾಡುವುದ್ರಲ್ಲಿ ಇದು ಕೈಯಲ್ಲಿ ಒಂದು ಕೀ ಇದೆ. ಇದು ಕೂಡ ಒಂದಷ್ಟು ಸದ್ದು ಮಾಡಿದ. ಯಾಕಂತಂದ್ರೆ ಕೀ ಅವರು ಯಾವಾಗ್ಲೂ ಕೀ ಹಾಕಿ ಬರ್ತಾ ಇದ್ರು ಅಂತ. ನಿನ್ನೆ ಧನು ಪೂಜೆಗೆ ಹೋಗೋ ಕೀ ಮನೆಯಲ್ಲೇ ಇತ್ತು, ಯಾಕೆ? ಯಾವಾಗಲೂ ಅವನು ಹಾಗೆ ಕೀ ಇದು ಸೈಕಲ್ ಕೀ ಅಲ್ಲ? ಇದು ಸೈಕಲ್ ಇದ್ದು ಕೀ ಅವ ಸಂಜೆ ಲಾಕ್ ಹಾಕಿ ಬರುದು. ಮರುದಿನ ಹೋಗುವಾಗ ಸೈಕಲ್ ಅದೇ ಸ್ಪಾಟ್ ಹತ್ರ ಅವ ಎಲ್ಲಿ ಯಾವಾಗ ನಿಲ್ಲಿಸುವಲ್ಲಿ ಇರುದು ಮನೆ ಎದುರು ಅಲ್ಲೇ ಉಂಟು. ಸೊ ಅಲ್ಲಿ ಸಂಜೆ ಕೀ ಹಾಕಿ ಬರ್ತಾನೆ. ಮತ್ತೆ ಮರುದಿನ ಮಾರ್ನಿಂಗ್ ಹೋಗುವಾಗ ಕೀ ತಗೊಂಡೋಗಿ ಕೀ ತೆಗೆದು ಸೈಕಲ್ ಅಲ್ಲಿ ಹೋಗುದು. ಆ ತರ ಮಾಡ್ತಿದ್ದ. ಯಾವಾಗ್ಲೂ ಹಾಗೆ ಇಲ್ಲಿಂದ ಹೋಗುವಾಗ ಅಲ್ಲಿ ತನಕ ಹೋಗುದು, ಕೀ ಮರ್ತೋಯ್ತಂತ ವಾಪಸ್ ಬರುದು. ಆ ತರ ಮಾಡ್ತಿದ್ದ. ಅವನಿಗೆ ಅದು ಒಂದು ದೊಡ್ಡ ಇದಲ್ಲ, ಮರಿತಿತ್ತು ಅವನಿಗೆ ಕೆಲವೊಮ್ಮೆ ಕೀ ಎಲ್ಲ. ಮೊನ್ನೆ ಸಹ ಹಾಗೆ ನಾವು ಅಲ್ಲಿ ಹೋದ್ವಿ, ಕೀ ತೆಗ್ದಿರ್ಲಿಲ್ಲ. ನಮ್ಗೆ ಆ ಟೆನ್ಷನ್ ಅಲ್ಲಿ ಕೀ ತಗೊಂಡ್ ಬರ್ಲಿಲ್ಲ. ಕೀ ನೋಡುವಾಗ ಮನೆಯಲ್ಲೇ ಇತ್ತು, ಕೀ ತಗೊಂಡು ಹೋಗಿರ್ಲಿಲ್ಲ. ಸೊ ಎಲ್ಲಾದ್ರೂ ಕೀ ಮರ್ತೋಗಿದ್ದಾನೆ ಅಂತ ವಾಪಸ್ ಬರುವಾಗ ಈ ತರ ಆಯ್ತಾ ಎಂತ ಅಂತ ಕೂಡ ಕರೆಕ್ಟ್ ಗೊತ್ತಿಲ್ಲ ನನಗೆ. ಬಟ್ ಅವತ್ತು ಕೀ ತಕೊಂಡು ಹೋಗಿರ್ಲಿಲ್ಲ, ಅವ ಇಲ್ಲೇ ಇತ್ತು. ಆದ್ರೆ ಕೀ ಅದು ಲಾಕ್ ಟೈರಿಗೆ ಲಾಕ್ ಹಾಕಿರ್ಲಿಲ್ಲ. ಮೇ ಬಿ ಹಿಂದಿನ ದಿವಸವೇ ಲಾಕ್ ತೆಗ್ದಿದ್ದ ಅಂತ ಅನಿಸ್ತಾ ಉಂಟು. ಹಿಂದಿನ ದಿವಸ ಲಾಕ್ ತೆಗ್ದು ಇಟ್ಟಿದ್ದ, ಅದಕ್ಕೆ ಕೀ ಬಿಟ್ಟು ಹೋಗಿದ್ದ ಗೊತ್ತಿಲ್ಲ. ಬಟ್ ಟೈರ್ಗೆ ಲಾಕ್ ಹಾಕಿರ್ಲಿಲ್ಲ. ಅವ ಹ್ಯಾಂಡ್ಲಿಗೆ ಮಾತ್ರ ಅದನ್ನು ಲಾಕ್ ಹಾಕಿದ್ದ ಅಷ್ಟೇ. ಬಟ್ ಕೀ ತಗೊಂಡು ಹೋಗಿರ್ಲಿಲ್ಲ, ಇಲ್ಲೇ ಇತ್ತು ಕೀ. ನಾವು ಹುಡ್ಕೊಂಡು ಇದೆಂತಮ್ಮ? ನೋಡಿ, ಪದ ಹೇಳುವಾಗ ಚಂಡೆ ಇದ್ದಲ್ಲಿ ಡಿಸೈನ್ ಎಲ್ಲ ಮಾಡಿದ್ದು ಇದೆಲ್ಲ ಮರದ ಒಂದು ಇದ್ರಲ್ಲೇ ಕೆತ್ತಿ ನೈಸು ಮಾಡಿಸಿದ್ದು ಭಾಗವತಿಗೆ ಅಲ್ಲ? ಭಾಗವತಿಗೆ. ಸುದರ್ಶನ್, ಭಾಗವತಿಗೆ ನೀವು ಮಾಡ್ತೀರಾ ಇಲ್ಲ? ಇಲ್ಲ, ನಾವು ಮಾಡಿಲ್ಲ. ಅವ ಹೀಗೆ ಎಂತಾದ್ರೂ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಕ್ಕಿದ್ರೆ ಹುಡುಕಿ ಅದನ್ನು ಇಮಿಟೇಟ್ ಮಾಡುದೆಲ್ಲ ಮಾಡ್ತಿದ್ದ. ಇದು ಬೆಂಚಿಗೆಲ್ಲ ಹೊಡೆದು ಇದು ಬಕೆಟಿಗೆ ಎಲ್ಲ ಹೊಡೆದು ಎಲ್ಲ ಮಾಡ್ತಾ ಇದ್ದ, ಹಾಡ್ತಾ ಇದ್ದ ಕೂಡ. ಇದು ಸಹೋದರ ಮತ್ತು ತಾಯಿಯ ಮಾತು. ಅವರು ಶಾಕಿಗೆ ಒಳಗಾಗಿದ್ದಾರೆ. ಮತ್ತೆ ಒಂದು ಪ್ರತಿಭಾನ್ವಿತನನ್ನ ಕಳೆದುಕೊಂಡಂತಹ ನೋವು, ಅದರ ಜೊತೆಗೆ ಆತನ ಆಕ್ಟಿವಿಟಿ ಇಲ್ಲಿ ಕಂಪ್ಲೀಟ್ ಚುರುಕುತನದಲ್ಲಿ ಇದ್ದದ್ದು ಆತನೇ. ಈ ಮನೆಯ ಚುರುಕುತನಕ್ಕೆ ಇವನು ಕೂಡ ಅವ್ರು ಇಲ್ಲದೆ ಇದ್ರೆ ಇವರು ಸಹ ಸ್ವಲ್ಪ ಡಲ್ ಅಂತ ಹೇಳುವಂಥದ್ದು ಅವರೇ ಹೇಳ್ತದ್ದು. ಅಂದ್ರೆ ಅವನಿಲ್ಲದೆ ನೀವು ಡಲ್ ಅಲ್ಲ. ಹೌದೌದು. ನನಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಅವನೇ ಹೆಲ್ಪ್ ಮಾಡಿದ್ದು. ಅವ ಇಲ್ಲದೆ ಇದು ಎಲ್ಲ ಆಗ್ತಿರ್ಲಿಲ್ಲ ನನ್ನಿಂದ ಸಹ. ಅವ ಮತ್ತು ನಾವು ಇಬ್ರು ಒಟ್ಟಿಗೆ ಮಾಡಿದ್ವಿ. ಇವನು ಡ್ರಾಯಿಂಗ್ ಅಲ್ಲಿ ತುಂಬಾ
ಎಡ್ಡೆ ಅನ್ಸಿಲ್ಲ. ನಾನು ಪ್ರತಿ ಸಲ ಒಂದು ಡ್ರಾ ಮಾಡಿದ್ರು ನಾನು ಅವನ ಹತ್ರ ಕೇಳಿದ್ದು, ಇದು ನಾನು ಯಾರಾದರೂ ಫೇಸ್ ಡ್ರಾ ಮಾಡಿದ್ರೆ ಕೇಳುದು, ಅವರ ತರ ಬಂದಿದ ಸರಿಯಾಗಿದೆ ಅಂತ. ಅವ ಪ್ರತಿ ಸಲ ಹೇಳ್ತಾ, ಇಲ್ಲ ಇಲ್ಲ ಸ್ವಲ್ಪ ಇದು ಸ್ವಲ್ಪ ಹಾಗಾಗ್ಬೇಕಿತ್ತು, ಹೀಗಾಗ್ಬೇಕಿತ್ತು. ಅವಾಗ ನಾನು ಬೈತಿದ್ದೆ ಅವನಿಗೆ, ನಿನ್ಗೆ ಎಂತ ಗೊತ್ತು ಡ್ರಾಯಿಂಗ್, ನಾನು ಮಾಡುದಲ್ಲ ನನಗೆ. ಬಟ್ ನಂಗೆ ಈಗ ಅದನ್ನು ಕೇಳ್ಬೇಕಂತ ಅನಿಸ್ತಾ ಉಂಟು. ಅವ ಆ ತರ ಹೇಳಿದಾಗ ನಾನು ಅವ ಹೇಳುದು ಹೌದಾಗಿತ್ತು, ಅದನ್ನ ನಾನು ಮತ್ತೆ ಸರಿ ಮಾಡುದು ಆ ತರ ಮಾಡ್ತಿದ್ದೆ. ಈಗ ಏನು ಅನಿಸ್ತದೆ? ಈಗ ಆ ತರ ಹೇಳುವವರು ಬೇಕಂತ ಅನಿಸ್ತದೆ. ಲಾಸ್ಟ್ ಮೊನ್ನೆ ತೀರಿ ಹೋದಾಗಿಂತ ಒಂದಿನ ಹಿಂದೆ ನಾನು ಹೇಳ್ತಿದ್ದೆ ನಂಗೆ ಬರೀಲಿಕ್ಕುಂಟು ಬಟ್ ನಾ ಬರಿತಿರ್ಲಿಲ್ಲ, ಆಚೆ ಅವನ ಹತ್ರ ಮಾತಾಡ್ತಾ ಇಲ್ಲ. ಅವಾಗ ಅವ ಗಳಿಗಳಿಗೆ ಹೇಳ್ತಿದ್ದ, ಬರಿ ಬರಿ ನಾಳೆ ಮತ್ತೆ ಹೊರಗೆ ಕೂತ್ಕೊಳ್ತೀಯ ಅಂತ ಕ್ಲಾಸಲ್ಲಿ, ಬರಿ ಬರಿ ಅಂತ ಹೇಳ್ತಿದ್ದ. ನಾನು ಆದ್ರೂ ಬರೀತಿಲ್ಲ. ಮತ್ತೆ ಅವಾಗ ಅವ ಹೇಳಿದ, ನಿಂಗೆ ನಾನು ಈಗ ಹೇಳ್ತಿದ್ದೇನೆ ಗೊತ್ತಾಗುದಿಲ್ಲ ನೋಡಿ, ಇನ್ನು ಮಾತಾಡೋದೇ ಇಲ್ಲ, ಅವಾಗ ಗೊತ್ತಾಗ್ತದೆ ನಿಂಗೆ ಅಂತ ಹೇಳಿದ. ಹಾಗೆ ಮಾಡಿದ. ಏನು ಹೇಳುವರು ಕೂಡ ಇಲ್ಲ. ಹಾಗೆ ಹೇಳಿದ್ರು. ಅಂದ್ರೆ ಹಾಗೆಲ್ಲ ಸುಮ್ನೆ ತಮಾಷೆಗೆ ಹೇಳಿದ್ದ. ನಾನಿನ್ನು ಮಾತಾಡುದಿಲ್ಲ. ಈಗ ಹಾಗೆ ಹೇಳಿ ಒಂದು ಸೆಕೆಂಡ್ ಅಲ್ಲಿ ಮಾತಾಡ್ತಾನೆ ಅವ ಯಾವಾಗ್ಲೂ ಹಾಗೆ ಹೇಳುದು. ಈಗ ನಿಂಗೆ ನನ್ನ ಹತ್ರ ಈಗ ಮಾತಾಡು ನೀನು. ಈಗ ನಾ ಮಾತಾಡ್ತೇನಲ್ಲ ನಿಂಗೆ, ಈಗ ನಾನು ಸ್ವಲ್ಪ ಹೊತ್ತು ನೀನು ಮಾತಾಡ್ಲಿಲ್ಲ ಅಂದ್ರೆ ನೀನೇ ನೋಡು ಈಗ ಬರ್ಲಿಕ್ಕೆ ಕೂತ್ಕೊಳ್ತೀಯ ಹಾಗೆ ಹೀಗೆ ಅಂತ. ಅಂದ್ರೆ ಆತರ ಏನಲ್ಲ ನನ್ನ ಹತ್ರ, ಆತರ ಯಾವಾಗ ನಾವಿಬ್ರು ಅದೇ ತರ ನನ್ನ ಕ್ರೈಮ್ ಪಾರ್ಟ್ನರ್ ಅವ, ಅದೇ ಹೇಳ್ಬೋದು ಅಷ್ಟೇ. ಅವನು ತುಂಬಾ ಫ್ರೂಟಿನ ಗಿಡ ಎಲ್ಲ ನೆಟ್ಟಿದ್ದಾನೆ. ಅಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ನೆಟ್ಟಿದ್ದಾನೆ. ಅಲ್ಲಿ ಮೇಲೆ ಒಂದು 6-7 ಫ್ರೂಟಿನ ಗಿಡ, ಒಳ್ಳೆ ಮಾರ್ಗ ಸೈಡ್ ಫ್ರೂಟಿನ ಗಿಡ ನೆಟ್ಟಿದ್ದಾನೆ. ಅಂದ್ರೆ ತೆಂಗಿನ ಇದು ಅಡಿಕೆ ಸಸಿ ನೆಡ್ಲಿಕ್ಕೆ ಅಂತೇಳಿ ಅವನು ತಟ್ಟು ಮಾಡಿ ಇದ್ದ ದೊಡ್ಡ ಮಣ್ಣಿನ ಗುಡ್ಡೆ ತರ ಇದ್ದದನ್ನು ಲೆವೆಲ್ ಅವನೊಬ್ಬನೇ ಮೊನ್ನೆ ದಸರಾ ರಜೆಯಲ್ಲಿ ಮಾಡಿ ಇಟ್ಟಿದ್ದ. ಆದ್ರೆ ತೆಂಗಿನ ಸಸಿ ಇದು ಅಡಿಕೆ ಸಸಿ ಇಡ್ಲಿಕ್ಕೆ ಆಗ್ಲಿಲ್ಲ. ಅವನನ್ನೇ ಇಡುವ ಹಾಗೆ ಆಯ್ತು ಮಾತ್ರ ನನಗೆ. ಇವನು ಸಹ ಡ್ರಾಯಿಂಗ್ ಅಲ್ಲಿ ತುಂಬಾ, ಅಲ್ಲಿ ನೋಡಿ ಮೋದಿ ಫೋಟೋ ನೋಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾನೆ ನೋಡಿ. ಇವನು ತುಂಬಾ ಡ್ರಾಯಿಂಗ್ ಕೂಡ ಇವನು ಕೂಡ ಮಾಡಿದ್ದಾನೆ. ಇವನೊಟ್ಟಿಗೆ ಅವನು ಕಲ್ತಿದ್ದಾನೆ. ಸುದರ್ಶನ್, ಒಂದು ನಿಮ್ಮ ನೋವನ್ನ ಕೆದಕಬೇಕು ಅಂತ ಬಂದದ್ದಲ್ಲ, ಬಟ್ ಒಂದು ತನಿಖೆಗಳಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದ್ವಿ. ಬರುವಾಗ ನೀವು ನನ್ನ ಹತ್ರ ಒಂದು ಮಾತನ್ನು ಹೇಳಿದರೆ, ಬಹಳ ನೋವಾಗುವಂಥ ಮಾತು. ಎಲ್ಲಿ ಕಂಡ್ರು ನನಗೆ ಅವನೇ ಕಾಣ್ತಾನೆ, ಅವನ ಹತ್ರ ಮಾತಾಡಿಸ್ಬೇಕು ಅಂತ ಅನ್ಸತ್ತೆ, ಮೊನ್ನೆಯಿಂದ ಜಾಸ್ತಿ ಮಾತಾಡಿಸ್ಬೇಕು ಅಂತ ಅನ್ಸತ್ತೆ ಅಂತ ಹೇಳಿದ್ರಿ. ಹೌದು, ಎಲ್ಲಿ ಕಂಡ್ರು ಅವನೇ ಕಾಣ್ತಾನೆ, ಪ್ರತಿ ವಿಷಯದಲ್ಲಿ ಕೂಡ ಅವನೇ ಕಾಣ್ತಾನೆ ನನಗೆ. ನೈಟ್ ಮಲಗುವ ನನ್ನ ಬದಿಯಲ್ಲೇ ಮಲಗ್ತಿದ್ದದ್ದು ಅವ, ಒಟ್ಟಿಗೆ ಮಲಗ್ತಿದ್ದ. ಬಟ್ ಮೊನ್ನೆಯಿಂದ ಆಗ್ತಿಲ್ಲ ಹಾಗೆ. ಅವ ಓದ್ಕೊಳ್ಳುವ ಇದರಲ್ಲಿ ನಾನು ಓದ್ಕೊಂಡು ಮಲಗ್ತಿದ್ದೇನೆ ಅಷ್ಟೇ. ಆಗ್ತಿಲ್ಲ, ನನ್ನಿಂದ ಹೀಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಅವನ ಬೆಡ್ಶೀಟ್ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡೆ ಇವನು ಮಲಗ್ತಾನೆ ಈಗ. ಇವನು ಇಬ್ರು ಕೂಡ ಒಂದೇ ಹಾಸಿಗೆಯಲ್ಲಿ ಮಲಗ್ತಾ ಇದ್ದದ್ದು, ಮೊನ್ನೆಯಿಂದ ಆ ತರ ಮಾಡ್ತಾ ಇದ್ದಾನೆ. ಒಂದು ಸಹೋದರನಾಗಿ ನೀವು ಈ ಮನೆಗೆ ಗಟ್ಟಿಗನಾಗಿ ನಿಲ್ಲಬೇಕು ಸುದರ್ಶನ್, ಇದು ನನ್ನ ಸಜೆಷನ್ ನಿಮಗೆ. ಯಾಕಂದರೆ ಈಗ ನೀವು ಗಟ್ಟಿ ನಿಲ್ಲಬೇಕು. ಮನೆಯವರ ಕಣ್ಣೀರು ಒರೆಸುವಂಥದ್ದಾಗಿರಲಿ, ಮನೆಯವರ ದುಃಖವನ್ನು ಒರೆಸುವಂಥದ್ದು ನಿಮ್ಮ ಕೈಯಲ್ಲಿದೆ. ಗಟ್ಟಿಯಾಗಿ ನಿಲ್ಲಬೇಕು, ಚೆನ್ನಾಗಿ ಓದಿ. ಆಧಾರ ಸಮ ನೀವು ಚೆನ್ನಾಗಿ ಓದಿ, ಸುಮಂತ್ ಏನು ಅಂದುಕೊಂಡಿದ್ದಾರೆ ಅದನ್ನೆಲ್ಲ ಸಾಧಿಸಿ. ಹೌದು, ಸಾಧಿಸ್ತೇನೆ, ನಾ ಗಟ್ಟಿ ನಿಲ್ತೇನೆ. ಸುಮಂತ್ ನಿಮ್ಮನ್ನ ಏನು ಅಂತ ಕನ್ಸ್ಕೊಂಡಿದ್ರು ನಿಮ್ಮ ಮೇಲೆ? ಸುಮಂತ್ ನನ್ನ ಮೇಲೆ ತುಂಬಾ ಕನ್ಸ್ಕೊಂಡಿದ್ದು, ನಾನು ಕೂಡ ಅವನ ಮೇಲೆ. ಅಂದ್ರೆ ನಾವಿಬ್ರು ಸೇರಿ ಪ್ಲಾನಿಂಗ್ ಮಾಡಿದ್ವಿ. ನಾನು ಸ್ವಲ್ಪ ಅರ್ನ್ ಮಾಡೋದಾದ್ರೆ, ಅವ ಅಂದ್ರೆ ಈ ಆಕ್ಟಿವಿಟೀಸ್ ಅಲ್ಲಿ ನೇಚರ್ ಆಗಲಿ ಜಾಗದಲ್ಲಿ ಈಗ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ನನಗಿಂತ ಕೂಡ ಅವ ಜಾಸ್ತಿ. ಸೊ ನಾನು ಇಂಜಿನಿಯರಿಂಗ್ ಆಗಿ ಅವನನ್ನು ಕೂಡ ಇಂಜಿನಿಯರ್ ಸ್ವಲ್ಪ ಓದಿಸಿ, ನಾನು ಸಹ ಓದಿ ನಾವಿಬ್ರು ಒಟ್ಟಿಗೆ ಮನೆ ಮೇಂಟೈನ್, ಒಂದು ಮನೆ ಕಟ್ಟುದು, ಎಷ್ಟು ನಾವೆಲ್ಲ ಹೇಳುದು 3 ಮಹಡಿಗೆ ಮನೆ ಕಟ್ಟುವ, ಹೀಗೆ ಮನೆ ಕಟ್ಟುವ. ನಾನು ಎಲ್ಲ ಮೊಬೈಲಲ್ಲಿ ಎಲ್ಲ ತೋರಿಸಿದವನಿಗೆ, ಈ ಥರದ್ದು ಕಟ್ಟುವ, ಈ ಥರದ್ದು ಅವ ಹೇಳಿದ ಈ ಥರದ್ದು ಕಟ್ಟುವ, ಮತ್ತೆ ಹೀಗೆ ಇರ್ಬೋದು, ಹಾಗೆ ಮಾಡ್ಬೋದು, ಎಸ್ಟೇಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ ನಾವಿಬ್ರು ಒಟ್ಟಿಗೆ ಕನಸು ಕಟ್ಟಿದ್ದೇವೆ ಅಂತಾನೆ ಹೇಳ್ಬೋದು ಅಷ್ಟೇ. ಈಗ ಅವ್ರು ಕಂಡ ಕನಸನ್ನ ಸಾಕಾರಗೊಳಿಸುವಂಥದ್ದು ಮತ್ತು ಅವರ ಕನಸುಗಳನ್ನು ಈಡೇರಿಸುವಂಥದ್ದು ನಿಮ್ಮ ಮೇಲಿದೆ, ಮತ್ತು ಇಡೀ ಮನೆಗೆ ನೀವು ಧೈರ್ಯವಾಗಿ ನಿಲ್ಲಬೇಕು ಅಂತ ನಮ್ಮ ಮನವಿ. ಹೌದು, ನಿಲ್ತೇನೆ ನಾನಿದ್ದೇನೆ, ಇನ್ನು ನಾನೇ ಅವನೇ ನಾನು. ಇನ್ನು
ನಾನೇ ಅವನೇ ನಾನು ಅಂತ ಹೇಳಿದರು. ಬಹಳ ನನಗಿಲ್ಲಿ ಫ್ರೆಂಡ್ಸ್ ಇಲ್ಲ. ನಾವು ದೂರದ ಬಾಯರದಲ್ಲಿ ಬಂದಾಗ ಅಥವಾ ಅವನು ಚಿಕ್ಕವನಿದ್ದಾಗ ಅವನಿಗೆ ಒಮ್ಮೆ 5 ವರ್ಷ ಆಗಲಿ ಅಂತ ಕಾಯ್ತಾ ಇದ್ದೆ ನಾನು. ಅವನ ಜೊತೆ ಆಟ ಆಡಬೇಕು ಅಂತ ಕಾಯ್ತಾ ಇದ್ದೆ. ಜೊತೆಗೆ ಅವನ ಜೊತೆ ಆಟ ಆಡ್ತಾ ಇದ್ದಾಗ ನನ್ನ ಕ್ರಾಫ್ಟ್ ವರ್ಕ್ ಇರ್ಬೋದು, ನನ್ನ ಆರ್ಟ್ ವರ್ಕ್ ಇರ್ಬೋದು, ನನ್ನ ಯಾವುದೇ ಚಟುವಟಿಕೆಗಳಿರ್ಬೋದು, ಎಲ್ಲದಕ್ಕೂ ಅವನದೊಂದು ಒಪಿನಿಯನ್ ಬೇಕಿತ್ತು. ಆ ಒಪಿನಿಯನ್ ಇಟ್ಕೊಂಡು ನಾನು ಅವನಿಗೆ ತಮಾಷೆ ಮಾಡ್ತಿದ್ದೆ. ನಿಂಗೆ ಗೊತ್ತಿಲ್ಲ ಅಂತ ತಮಾಷೆ ಮಾಡ್ತಿದ್ದೆ. ಆದರೆ ಮತ್ತೆ ಅವನಿಗೆ ಗೊತ್ತಾಗ್ದಂಗೆ ನಾನು ಅದನ್ನು ತಿದ್ತಾ ಇದ್ದೆ. ಅವನು ಹೇಳಿದ್ದು ಸರಿಯಾಗಿರ್ತಾ ಇತ್ತು. ಹೀಗೆ ಮಾತಾಡ್ತಾ ಯಾವತ್ತಾದ್ರೂ ತುಂಬ ಮಾತಾಡಿದ್ರೆ ನೀನು ಸುಮ್ಮನಿರು ಅಂತ ಹೇಳ್ತಿದ್ದೆ. ನನ್ನನ್ನು ಸುಮ್ಮನಿರು ಅಂತ ಹೇಳ್ತೀಯ, ನಾನು ಸುಮ್ಮನಿದ್ರೆ ಮತ್ತೆ ನೀನು ಬಡ್ತೀಯಾ ಅಂತ ಅವ್ನು ನನ್ನನ್ನು ಮಾತಾಡಿಸ್ತಿದ್ದ. ಅದರ ಜೊತೆಗೆ ಪ್ರತಿದಿನವೂ ಕೂಡ ಅವನಿಗೆ ನಾನು, ನನಗೆ ಅವನು. ಪ್ರತಿದಿನ ನಾನು ನಿಟ್ಟೆ ಕಾಲೇಜಿಗೆ ಹೋಗ್ತಾ ಇದ್ದೆ, ವಾಪಸ್ ಬಂದು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ, ಅವ್ರ ಜೊತೆಗೆ ಆಡ್ತಾ ಇದ್ದೆ. ಅದರ ಜೊತೆಗೆ ಮಕರ ಸಂಕ್ರಾಂತಿ ಅವತ್ತು ಅವರಿಲ್ಲ ಅಂದಾಗ ನಾನು ನಂಬಲೇ ಇಲ್ಲ. ಅವರ ರಕ್ತ ಅಲ್ಲ ಅಂತ ಅಂದುಕೊಂಡಿದ್ದೆ, ಹಾಗಾಗ್ತದೆ ಅಂತ ಅಂದುಕೊಂಡಿರಲಿಲ್ಲ. ಇಷ್ಟೆಲ್ಲ ಆದ ನಂತರ ಪ್ರತಿದಿನ ಪ್ರತಿ ಕ್ಷಣ ಅವನನ್ನೇ ಕಾಣ್ತಾ ಇದ್ದಾನೆ, ಎಲ್ಲಿ ಹೋದರೂ ಅವನನ್ನೇ ಕಾಣ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಸುದರ್ಶನ್ ಅವ್ರ ಹತ್ರ ಮಾತನಾಡ್ತಿರ್ಬೇಕಾದ್ರೆ ತಾಯಿ ಕೂಡ ಬಂದರು, ಅವರೊಂದಷ್ಟು ಮಾತನಾಡಿದರು. ಇದು ಆ ಸಹೋದರನ ನೆನಪು ಮಾಡ್ಕೊಂಡು ಮಾತಾಡ್ತಿರುವಂಥದ್ದು, ಆ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಸಂಬೋಳ್ಯ.